ಹೋಟೆಲ್ಗಿಂತನೂ ರುಚಿಯಾಗಿರುವಂಥ ಬಾಯಿ ನೀರೂರಿಸುವಂಥ ತುಂಬಾ ಪ್ರಸಿದ್ಧವಾಗಿರುವಂಥ ಕುಂದಾಪುರ ಚಿಕನ್ ಅಥವಾ ಕುಂದಾಪುರ ಚಿಕನ್ ಸಾರನ್ನು ಮನೆಯಲ್ಲಿ ಸುಲಭವಾಗಿ ಮಾಡುವಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಅರ್ಧ ಕೆಜಿಯಷ್ಟು ಚಿಕನ್ಗೆ ಈ ರೆಸಿಪಿಯನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಮೊದಲು ಒಂದು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಹುರಿದ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕೊತಾ ಇದ್ದೇನೆ. 10 ಬ್ಯಾಡಗಿ ಮೆಣಸನ್ನು ಹಾಕೊತಾ ಇದ್ದೇನೆ. ಮೊದಲಿಗೆ ಈ ಮೆಣಸನ್ನು ನಾವು ಚೆನ್ನಾಗಿ ಹುರಿದ್ಕೋಬೇಕು. ಮೆಣಸನ್ನು ಚೆನ್ನಾಗಿ ಹುರಿದಾದ ನಂತರ ಇದನ್ನ ತೆಗೆದಿಟ್ಬಿಡೋಣ. ಈಗ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೇನೆ. ಇದಕ್ಕೆ 1.5 ಚಮಚದಷ್ಟು ಕೊತ್ತಂಬರಿ ಬೀಜ, 1/4 ಚಮಚದಷ್ಟು ಜೀರಿಗೆ, ಸ್ವಲ್ಪ ಮೆಂತೆ, ಅರ್ಧ ಚಮಚದಷ್ಟು ಕಾಳುಮೆಣಸು. ಇದನ್ನು ಕೂಡ ನೀಟಾಗಿ ನಾವು ಹುರಿದ್ಕೋಬೇಕು. ಒಳ್ಳೆ ಅರೋಮಾ ಬರಬೇಕು. ನಾವು 1 kgಗೆ ಮಾಡೋದಿದ್ರೆ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಉಪಯೋಗ ಮಾಡಬೇಕಾಗುತ್ತೆ. ನಾನಿವಾಗ ಅರ್ಧ kgಗೆ ನಿಮಗೆ ಹೇಳ್ತಾ ಇರೋದು. ಇಷ್ಟು ಸಾಕು. ಕೊತ್ತಂಬರಿ ಎಲ್ಲ ಹುರಿದಾಗ ಒಳ್ಳೆ ಅಂದರೆ ಪರಿಮಳ ಬರುತ್ತೆ. ಆವಾಗ ಸ್ಟವನ್ನು ಬಂದ್ ಮಾಡಿ ಇದನ್ನು ಕೂಡ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಮತ್ತು ಬಾಣಲೆಗೆ ಚೂರು ಎಣ್ಣೆನ ಹಾಕೊತಾ ಇದ್ದೇನೆ. ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 3-4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು. ಇದನ್ನು ಕೂಡ ನಾವು ಲೈಟಾಗಿ ಹುರಿದ್ಕೊಂಡ್ರೆ ಅಥವಾ ಫ್ರೈ ಮಾಡಿದರೆ ಒಳ್ಳೆಯದು. ಕೆಲವರು ಏನು ಮಾಡ್ತಾರೆ ನಮ್ಮ ಕಡೆ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹುರಿದ್ಕೊಳ್ಳಲ್ಲ, ಅದನ್ನ ಹಾಗೆ ಡೈರೆಕ್ಟಾಗಿ ರುಬ್ಬುವಾಗ ಹಾಕೊತಾರೆ. ಬಟ್ ನೀವೊಂದು ಸ್ವಲ್ಪ ಇದನ್ನ ಹುರಿದ್ಕೊಂಡ್ರೆ ಇದೆಯಲ್ವಾ, ಅದ್ಭುತ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಲೈಟಾಗಿ ಇದನ್ನು ಕೂಡ ನಾನು ಫ್ರೈ ಮಾಡ್ತಾ ಇದ್ದೇನೆ. ಇದನ್ನ ಇಷ್ಟು ಫ್ರೈ ಮಾಡಿರೋದು ಸಾಕು, ಏನು ಡೀಪ್ ಫ್ರೈ ಆಗೋದು ಬೇಕಾಗಿಲ್ಲ. ಇವಾಗ ಇನ್ನೊಂದು ಮುಖ್ಯವಾಗಿರೋ ವಸ್ತು ಏನು ಅಂತಂದರೆ ಅದು ಕಾಯಿ ತುರಿ. ಇದನ್ನು ಕೂಡ ನಾನು 1 ಕಪ್ಪಷ್ಟು ತಗೊಂಡಿದ್ದೇನೆ, ಫ್ರೆಶ್ ಆಗಿರುವಂಥ ಕಾಯಿ ತುರಿ. ನೀವು ಕಾಯಿ ತುರಿ ಇಲ್ಲದಿದ್ದರೆ ಕೊಬ್ಬರಿ ಇದ್ದರೆ ಅದನ್ನು ಹಾಕೋಬಹುದು. ಇದನ್ನು ಕೂಡ ಅಷ್ಟೇ ನಾವು ಒಂದು ಸ್ವಲ್ಪ ಹುರಿದ್ಕೋಬೇಕು. ಕುಂದಾಪುರ ಸ್ಟೈಲ್ ಅಥವಾ ಮಂಗಳೂರು ಸ್ಟೈಲ್ ಚಿಕನ್ಗೆ ಆ ಅದ್ಭುತ ಫ್ಲೇವರ್ ಕೊಡೋದು, ರುಚಿ ಕೊಡೋದು ಕಾಯಿ ತುರಿಯಿಂದ. ಇನ್ನೊಂದು ಏನು ಅಂತಂದರೆ ಎಲ್ಲ ರಾ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವ, ಅದನ್ನ ನಾವು ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನ ಮಸಾಲೆ ರೆಡಿ ಮಾಡ್ತೀವಲ್ವ, ಆ ಮಸಾಲೆನೇ ಈ ಚಿಕನ್ ಅಥವಾ ಈ ಸಾರಿಗೆ ಅದ್ಭುತವಾಗಿರುವಂಥ ರುಚಿಯನ್ನು ಕೊಡುತ್ತೆ. ಕ್ಲೀನಾಗಿ ಇದನ್ನ ಹುರಿದ್ಕೊಳ್ಳಿ. ಕೆಲವರು ನಾನು ನೋಡಿದ್ದೇನೆ ಕಾಯಿ ಹಾಲನ್ನು ಹಾಕಿ ಕೂಡ ಮಾಡ್ತಾರೆ. ಆದರೆ ತುಂಬ ಜನ ಅಂದರೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಮಾಡೋದು ಈ ಥರ ಕಾಯಿಯನ್ನು ರುಬ್ಬಿಬಿಟ್ಟೆ. ಇಷ್ಟು ಸಾಕು. ಚೆನ್ನಾಗಿ ಇದು ಹುರಿದಾಗಿದೆ. ಇದನ್ನು ಕೂಡ ತೆಗೆದಿಟ್ಬಿಡೋಣ. ಹುರಿದಿಟ್ಟಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಒಂದೇ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇವಾಗ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊತಾ ಇದ್ದೇನೆ. ಈ ಮಸಾಲೆಗೆ ಸ್ವಲ್ಪ ನಾವು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿಣನ ಹಾಕೊತಾ ಇದ್ದೇನೆ. ಇವಾಗಿನ ಸ್ಟೈಲಲ್ಲಿ ಮಾಡೋರು ಕೆಲವರು ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಮತ್ತೇನದು ಗಸಗಸೆ ಎಲ್ಲ ಸೇರಿಸ್ತಾರೆ. ಆದರೆ ಅಥೆಂಟಿಕ್ಕಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂಥ ಈ ಕುಂದಾಪುರ ಚಿಕನ್ಗೆ ಇದೆಯಲ್ವ, ನಾವು ಅದೆಲ್ಲ ಯಾವುದೂ ಸೇರಿಸಲ್ಲ. ಈವನ್ ಜಿಂಜರ್ ಕೆಲವರು ಹಾಕ್ತಾರೆ, ಅಂದರೆ ಶುಂಠಿ, ಅದು ಕೂಡ ಹಾಕಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ರುಬ್ಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಇದನ್ನ ರುಬ್ಕೊಳ್ಳೋಣ. ಇನ್ನೊಂದೇನು ಅಂತಂದರೆ ನೀವು ಯಾವ ಥರ ಕುಂದಾಪುರ ಸ್ಟೈಲ್ ಚಿಕನ್ ಮಾಡ್ತಾ ಇದ್ದೀರ ಅದು ಕೂಡ ಕಮೆಂಟ್ ಮಾಡಿ. ಮತ್ತಿನ್ನೊಂದು ಏನು ಅಂತಂದರೆ ನಾನು ಇದರಲ್ಲಿ ಉಪಯೋಗ ಮಾಡುವಂಥ ಒಳ್ಳೆ ಕ್ವಾಲಿಟಿಯ ಮಿಕ್ಸೇ ಇರ್ಬೋದು, ಅಥವಾ ಈ ಬಾಣಲೆ ಎಲ್ಲ ಅದರದ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನೀವು ಆನ್ಲೈನಲ್ಲಿ ಬೇಕಾದರೆ ಬೈ ಮಾಡ್ಬೋದು. ಯಾಕಂತಂದರೆ ಇವಾಗ ಪಾತ್ರೆಗಳಿಗೆ ಒಳ್ಳೆ ಆಫರ್ ನಡೀತಾ ಇದೆ ಫ್ಲಿಪ್ಕಾರ್ಟಲ್ಲಿ. ನಿಮಗೆ ಅರ್ಧಕ್ಕೆ ಅರ್ಧ ಬೆಲೆಯಲ್ಲಿ ಸಿಗ್ತಾ ಇದೆ. ಇವಾಗ ಒಂದು ಬಾಣಲೆ ಅಥವಾ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ನಾವು ಚಿಕನನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾನೊಂದು 2 ಚಮಚದಷ್ಟು ತೆಂಗಿನ ಎಣ್ಣೆನ ಉಪಯೋಗ ಮಾಡ್ತಾ ಇದ್ದೇನೆ. ಇವಾಗಿನ ಸ್ಟೈಲಲ್ಲಿ ಕೆಲವರು ತುಪ್ಪನ ಉಪಯೋಗ ಮಾಡ್ತಾರೆ, ಆದರೆ ನಮ್ಮ ಮಂಗಳೂರು ಕುಂದಾಪುರದಲ್ಲಿ ಹಿಂದಿನಿಂದ ಉಪಯೋಗ ಮಾಡ್ತಾ ಇರುವಂಥದ್ದು ತೆಂಗಿನ ಎಣ್ಣೆ ಅಡುಗೆಗೆ. ಇದಕ್ಕೆ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿಬೇವು ಎಲೆ ಕೂಡ ಹಾಕೊಳ್ಳಿ. ಇದನ್ನ ಚೆನ್ನಾಗಿ ನಾವು ಅಂದರೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಚಿಕನನ್ನು ಹಾಕೋಬಹುದು. ಚಿಕನ್ ಹಾಕೊತಾ ಇದ್ದೇನೆ. ಚಿಕನನ್ನು ಬೇಯಲಿಕ್ಕೆ ಇಡಬೇಕು. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. 1 kgಗಾದರೆ ನಾವು 1 ಚಮಚದಷ್ಟು ಹಾಕಬೇಕಾಗುತ್ತೆ. ಯೂಶ್ವಲ್ ಆಗಿ ನಾವು ಕಲ್ಲುಪ್ಪನ್ನು ಬಳಸ್ತೀವಿ. ಹಾಗೆಯೇ ಸ್ವಲ್ಪ ಅರಿಶಿಣ ಕೂಡ ಹಾಕೊಳ್ಳಿ. ಕ್ಲೀನಾಗಿ ಮಗ್ಚ್ಕೊಳ್ಳಿ. ಒಂದ್ಸರಿ ಮಗ್ಚ್ಕೊಳ್ಳಿ. ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಉರಿಯನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಕೋಬಹುದು. ನೀರೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಚಿಕನಲ್ಲಿರುವಂಥ ನೀರು ಬಿಟ್ಕೊಳ್ಳುತ್ತೆ. ಮಸಾಲ ನೋಡಿ ಈ ಥರ ನೈಸಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು. ಆವಾಗಲೇ ಪರ್ಫೆಕ್ಟಾಗಿ ನಮಗೆ ಚಿಕನ್ ಕರಿ ರೆಡಿ ಆಗುತ್ತೆ. ಬೇಯ್ತಾ ಇರುವಾಗ ಒಂದ್ಸರಿ ಈ ಚಿಕನನ್ನು ಮಗ್ಚ್ಕೊಳ್ಳಿ. ಯಾಕಂತಂದ್ರೆ ಇಲ್ಲಾಂದರೆ ನೀರು ಡ್ರೈ ಆಗಿ ತಳ ಹಿಡಿಬೋದು. ಆದ್ದರಿಂದ
ನೋಡಿ ಚಿಕನ್ ಬೆಂದಿದೆ. ಇವಾಗ ನಾವು ಇದಕ್ಕೆ ಮಸಾಲ ಹಾಕೋಬಹುದು. ನಾನೀಗ ಇದಕ್ಕೆ ಮಸಾಲೆ ಹಾಕೊತಾ ಇದ್ದೇನೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ದಪ್ಪ ಇದೆ, ಇದಕ್ಕೆ ಬೇಕಾದರೆ ನೀವು ಒಂಚೂರು ನೀರನ್ನು ಹಾಕೋಬೋದು. ಯಾಕಂತಂದರೆ ನಾವು ಚಿಕನ್ ಸಾರಿನ ಥರ ಮಾಡೋದು ಕುಂದಾಪುರ ಚಿಕನ್ ಅಂತಂದರೆ ಸ್ವಲ್ಪ ದಪ್ಪ ಇದ್ರೂ ತೊಂದರೆ ಇಲ್ಲ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ. ನೋಡಿ ನೀರನ್ನು ಹಾಕ್ಕೊಂಡಿದ್ದೇನೆ. ನಾನು ತುಂಬ ತೆಳ್ಳಗೆ ಮಾಡ್ಲಿಕ್ಕೆ ಹೋಗಿಲ್ಲ. ಇದು ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ನೋಡಿ ಈ ಹದ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾವಿದನ್ನ ಮತ್ತೆ ಕುದಿಲಿಕ್ಕೆ ಬಿಡಬೇಕು. ಕಲ್ಲುಪ್ಪು ಉಪಯೋಗ ಮಾಡ್ತಾ ಇದ್ದೇನೆ. ಉಪ್ಪು ಯಾವಾಗಲೂ ನೋಡ್ಕೊಂಡು ಹಾಕ್ಕೊಳ್ಳಿ. ಟೇಸ್ಟ್ ಜಾಸ್ತಿ ಆದರೆ ಮತ್ತೆ ಸರಿ ಇರಲ್ಲ. ಅದರಿಂದ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ. ಇದು ನೋಡಿ ಒಂದು 2-3 ನಿಮಿಷ ಆದರೂ ಈ ಥರ ಕುದಿಬೇಕು. ಆ ಮಸಾಲದು ಹಸಿ ಎಲ್ಲ ಹೋಗಬೇಕು. ಚಿಕನ್ಗೆ ಮಸಾಲ ಚೆನ್ನಾಗಿ ಎಳ್ಕೋಬೇಕು. ಇವಾಗ ನೋಡಿ ಪರ್ಫೆಕ್ಟ್ ಆಗಿರುವಂಥ ರುಚಿ ಆಗಿರುವಂತಹ ಕುಂದಾಪುರದ ಚಿಕನ್ ಸಾರು ರೆಡಿಯಾಗಿದೆ. ನೋಡಿ ಇಷ್ಟೇ ರೆಡಿಯಾಗಿದೆ. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ನೋಡಿ ಸೂಪರ್ ಆಗಿರುವಂಥ ಕುಂದಾಪುರ ಚಿಕನ್ ರೆಡಿಯಾಗಿದೆ. ಅನ್ನಕ್ಕೆ ಚೆನ್ನಾಗಿರುತ್ತೆ. ಇದು ಇಡ್ಲಿ, ದೋಸೆ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಈ ಅಕ್ಕಿ ರೊಟ್ಟಿ ಅಂತ ಬರುತ್ತಲ್ವ, ಅದಕ್ಕೆ ಕೂಡ ಬೆಸ್ಟ್ ಅಂತಂದರೆ ಬೆಸ್ಟ್ ಕಾಂಬಿನೇಷನ್ ಇದು.